ಈಚೆ ನೋಡಿ ನಿಲ್ಲಿ. ನಿಮ್ದೇನು ಆಟ ಅಂತ ಅನ್ಕೊಂಡಿದ್ದೀರಾ? ದೇವ್ರ ಆಟ ಇದೇನು ಆಟನಾ? ಏನ್ ಸರ್ ದೇವ್ರ ಹೆಸರಲ್ಲಿ ಅದೆಲ್ಲ ಒಂದು ಆಟನಾ? ಕಾಂತಾರ ಬಂದ ತಕ್ಷಣ ಪೂರ ದೆಪ್ಪೋದು ಆಯ್ತು ಕುಡು. ಅವನು ಇನ್ನೊಬ್ಬೆಲ್ಲ ಹೋದ? ಯಾರು ಮಾಡ್ಸಿರೋದು ಹೇಳಿ? ಯಾರು ಮಾಡ್ಸಿರೋದು? ನಿಲ್ಲಿ. ಅದೇ ಯಾಕೆ ಮಾಡ್ತೀರಿ? ಯಾವ್ದು ಡ್ಯಾನ್ಸ್? ಯಾರು ಪರ್ಮಿಷನ್ ಯಾರು ಕೊಟ್ಟಿದ್ದೀರಿ ಇದು ಮಾಡಕ್ಕೆ? ಪರ್ಮಿಷನ್ ಎಂತ ಇಲ್ಲ, ನಾವೇ ಕೇಳಿದ್ವಿ ಆಯ್ತು. ಅಂದ್ರೆ ಇದನ್ನ ಎಂತ ತಿಳ್ಕೊಂಡಿದ್ದೀರಿ? ನಮಗೆ ಗೊತ್ತಿರಲಿಲ್ಲ, ಸಾರಿ ಅಂತ ಹೇಳಿತ್ತಲ್ಲ. ಎಂತ ಸಾರಿ ತಂದ ನಮ್ದು ದೇವರದ್ದು ಮರ್ಯಾದೆ ಹೋದದ್ದು ಬರ್ತದೆ ಹಿಂದೆ. ಮರ್ಯಾದೆ ತೆಗಿಲಿಕ್ಕೆ ಏನು ಮಾಡಿಲ್ಲ ನಾವು. ಇದು ಮರ್ಯಾದೆ ತೆಗೆಯೋದ್ರಿ ಮತ್ತೆಂತ ಆಚರಣೆಯಿಂದ ನಿಮ್ಗೆ ಗೊತ್ತಿಲ್ಲ ಸಂಸ್ಕೃತಿ ಅಂದ್ರೆ ಏನಂತ? ತಪ್ಪಾಯ್ತು ಅಂತ ತಿಳಿತಲ್ಲ, ಗೊತ್ತಿಲ್ಲ ಮಾಡಿದ್ವಿ. ತಪ್ಪಾಯ್ತು ಅಂತ ಗೊತ್ತಿಲ್ಲದೆ ಮಾಡಿದ್ರೆ ನಾವು ಇವಾಗಲೇ ನಮ್ಮ ಮುಂದೆನೆ ಬಿಚ್ಚಿ ಎಲ್ಲ ಮುಗಿತದ. ಇದು ದೇವರ ಆಚರಣೆ ನಮ್ದು ಮಂಗಳೂರಿದ್ದು. ರಪ್ಪ ಬಿಚ್ಚಿ ಮೇ ಮುಟ್ಟೋರ್ಚಿ ಇದೇನು ಹುಡುಗಾಟ ಅಂತ ಅನ್ಕೊಂಡಿದ್ದೀರಾ? ನೋಡಿ ಗೊತ್ತಿಲ್ಲ ಅಂತ ಹೇಳಿದೀವಲ್ಲ ಅಪ್ಪ. ಯಾವುದೇ ದೇವ್ರು ಈಗ ನಿಮ್ ದೇವ್ರನ್ನ ಇಲ್ಲಿ ಆಚರಣೆ ಮಾಡಿದ್ರೆ ಯಾರಾದ್ರೂ ಬಿಡ್ತಾರಾ? ತಪ್ಪಾಯ್ತು ಅಂತ ಹೇಳ್ತಿದ್ವಲ್ಲ ಸ್ವಾಮಿ, ಗೊತ್ತಿದೆ. ಇದೆಲ್ಲ ಒಂದು ಮಾಡ್ತೀರಲ್ಲ, ತಪ್ಪಾಯ್ತು ಅಂತ ಹೇಳ್ತಿದ್ವಲ್ಲ. ಇದಕ್ಕೆ ಉತ್ತರ 1 ತಿಂಗಳೊಳಗಡೆ ಕೊಡ್ಲಿಲ್ಲ ಅಂದ್ರೆ ನೋಡು ನಿಂಗೆ ಏನಾಗಿಕ್ಕಿದೆ ನೋಡು. 1 ತಿಂಗಳೊಳಗಡೆ ನಾವು ನಂಬಿರೋ ದೇವ್ರು ಅಲ್ಲಿ ಇದ್ರೆ ಅಂತಾದ್ರೆ 1 ತಿಂಗಳೊಳಗಡೆ ನಿಂಗೆ ಏನಾಗುತ್ತೆ ನೋಡು. ಇನ್ನೊಬ್ಬ ಎಲ್ಲಿ ಹೋದ? ಕುಡೋರಿಲ್ಲೇ ಇನ್ನೊಬ್ಬೆಲ್ಲ ಹೋದ? ಇದು ಯಾರು ಮಾಡ್ಕೊಟ್ಟಿದ್ವಿ? ನಾವೇ ಮಾಡಿದ್ದು ಸರ್. ಅಲ್ಲ ಆಯ್ತಾಯ್ತಲ್ಲ, ಅದಕ್ಕೆ ಚಾಕ್ಲೇಟ್ ಹಾಕೊಂಡೆ. ಸಾರಿ ಪ್ರಶ್ನೆ ಅಲ್ಲ. ಮಂಗಳೂರಿಂದ ನಾವು ಬಂದಿದ್ದೀವಿ. ನಾವಿದನ್ನ ನೋಡಿದಾಗ ನಾವು ಹೇಗ್ ಬಾಯಿ ಮುಚ್ಚಿ ಕುತ್ಕೋಬೇಕು? ತಪ್ಪಾಯ್ತು ಗೊತ್ತಿದ್ರೆ. ಈ ಬಣ್ಣ ಕೂಡ ಅದನ್ನ ನೋಡಿ ಮಾಡಿದ್ರೆ ಏನ್ ಕಾಂತಾರ ಒಂದು ಮೂವಿ ಬಂದ ತಕ್ಷಣ ಅದೇನು ಆಟ ಸಾಮಾನು ಅಂತ ಅನ್ಕೊಂಡ್ರ? ಅದು ದೇವ್ರ ಆರಾಧನೆ ಯಾವ್ದು? ನಿಮ್ದಾಗ್ಲಿ ನಮ್ದಾಗ್ಲಿ ದೇವ್ರ ಆರಾಧನೆ ಯಾವತ್ತು ಕೀಳಾಗಿ ಮಾಡಬಾರ್ದು. ಈ ರೋಡ್ ಶೋನ ದೇವ್ರು ರೋಡ್ ಶೋ ಅಲ್ಲಿಗೆ ಮಾಡಿಸೋದ ದೇವ್ರು? ಮತ್ತೆ ಇದಂತ ಅಲ್ಲಿ ಹೋಗಿ ಹೀಗೆ ಮಾಡ್ತಿದ್ವಿ ನಾವು ಬರುವಾಗ್ಲೇ. ಕಾಂತಾರದ ಸೀನ್ ಮೂಲು ಯಾವರ್ಸಿಲ್ಲ ಮೂಕ ಮುಚ್ಚಂತ ಅರ್ಥ ಬಾರಚ್ಚ ಮಕ್ಕಳನ್ನ ಮುಖದ ಬೇಗ ಬಣ್ಣ ತೆಗೆದು ಬನ್ನಿ. ಈ ಡ್ರೆಸ್ ಎಲ್ಲಿಂದ ತರಿಸಿರೋದು ಹೇಳಿ? ಇದು ಡ್ರೆಸ್ ಎಲ್ಲಿಂದ ತರಿಸಿರೋದು? ನಿಮ್ಮ ಹೆಸರೇನು? ಕುಮಾರ್ ಅಂತ ಹೇಳಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಬೇಕು ಇದು ನೀವು ಬೇಕು ಅಂತಲೇ ಮಾಡ್ಬೇಕು ಅಂತಲೇ ಮಾಡಿರೋದು ಗೊತ್ತಾಯ್ತಾ? ಮತ್ತೆ ಈ ಡ್ರೆಸ್ ಯಾಕೆ ಹೊಲ್ಸಿರೋದು?